ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವೀಸಾ ಅವಧಿ ಮುಗಿದ ಮೇಲೂ ಉಳಿದ ಆರೋಪದ ಮೇಲೆ ಲೋಕದ ನಂಬರ್ 1 ಟಿಕ್ಟಾಕರ್ ಕ್ಯಾಬಿ ಲೇಮ್ರನ್ನು ಬಂಧಿಸಲಾಗಿದೆ. ಇವರು ಜಾಲತಾಣದಲ್ಲಿ 16 ಕೋಟಿಗೂ ಹೆಚ್ಚು ಫಾಲೋವರ್ಗಳನ್ನು ಹೊಂದಿದ್ದು, ಇಷ್ಟೊಂದು ಅನುಯಾಯಿ ಅನುಮೋದಕರನ್ನ ಹೊಂದಿರುವ ಜಾಲತಾಣಿಗ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಎಂದು ಹೇಳಲಾಗಿದೆ. ಕ್ಯಾಬಿ ಲೇಮ್ ಇಟಾಲಿಯನ್ ಸೆನೆಗಲ್ ನಾಗರಿಕರು. ಹ್ಯಾರಿ ರೀಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ವಶಕ್ಕೆ ಪಡೆದ ಯುಎಸ್ಎ ವಲಸೆ ಅಧಿಕಾರಿಗಳು ಕೂಡಲೇ ಅವರನ್ನು ಗಡೀಪಾರು ಮಾಡಿದ್ದಾರೆ. ಗಡೀಪಾರು ಪ್ರತ್ಯೇಕ ಆದೇಶವಿಲ್ಲ. ಇಲ್ಲಿಂದಲೇ ಯುಎಸ್ಎ ಬಿಡುವಂತೆ ಅವರಿಗೆ ತಿಳಿಸಲಾಗಿದೆ ಎಂದು ಯುಎಸ್ಎ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಬಿ ಹುಡುಗನಿದ್ದಾಗಲೇ ಅವರ ಹೆತ್ತವರು ಇಟಲಿಗೆ ಬಂದು ಅಲ್ಲಿನ ಪೌರತ್ವವನ್ನು ಪಡೆದವರಾಗಿದ್ದಾರೆ. 2023ರಲ್ಲಿ ಇಟಲಿಯ ಗಾಟ್ ಟ್ಯಾಲೆಂಟ್ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದರು. 2022ರಲ್ಲಿ ಹ್ಯೂಗೋ ಬಾಸ್ ಬ್ಯಾಂಡ್ ಜೊತೆಗೆ ಪಾಲುದಾರಿಕೆಯನ್ನು ಪಡೆದಿದ್ದರು. ಅಷ್ಟೇ ಅಲ್ಲ, ಮಕ್ಕಳಿಗಾಗಿ ಇರುವ ಯುನಿಸೆಫ್ನ ರಾಯಭಾರಿಯಾಗಿಯೂ ಕ್ಯಾಬಿ ನೇಮಕಗೊಂಡವರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.